ಜೈ ಶ್ರೀರಾಮ್, ಹೇಗಿದ್ದೀರಾ? ಇದು ಶ್ರೀಕೃಷ್ಣ ನಿನ್ನೆ ಅಲಂಕಾರ. ಈ ವಿಡಿಯೋ ಮೋಸ್ಟ್ಲಿ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಇದು ಶ್ರೀಕೃಷ್ಣ ಅಲಂಕಾರನ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಒಂದ್ಸಲ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆನಂತರ ಇವತ್ತು ನಾನೊಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ. ನಾರ್ತ್ ಇಂಡಿಯಾದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರಂತೆ ಇದನ್ನ. ಹೆಸರು ಬೇಳೆ ಹಲ್ವ ನೋಡಿ. ಆನಂತರ ಭೋಜನ ಶಾಲಾ ದೇವರ ಮಂಗಳಾರತಿ ನೋಡ್ಕೊಂಬನ್ನಿ. ನೋಡಿ, ಹೆಸರು ಬೇಳೆ ಹಲ್ವ ಅದ್ಭುತವಾಗಿ ಬರುತ್ತೆ. ಪ್ರೋಟೀನಿಗೆ ಪ್ರೋಟೀನೂ ಆಗುತ್ತೆ, ಸಿಹಿಗೆ ಸಿಹಿನೂ ಆಗುತ್ತೆ. ನಾನು ಒಂದು ಮಿಸ್ಟೇಕ್ ಮಾಡಿದೆ, ಸಕ್ಕರೆ ಬದಲು ಬೆಲ್ಲ ಹಾಕ್ಕೋಬೇಕಿತ್ತು. ನೋಡಿ, ಫಸ್ಟಿಗೆ ಹೆಸರು ಬೇಳೆನ ತೊಳ್ಕೊಂಡು ಅದನ್ನ ಸ್ವಲ್ಪ ಡ್ರೈನ್ ಆಗಲಿಕ್ಕೆ ಬಿಟ್ಬಿಡಿ. ಆನಂತರ 2 ಚಮಚೆಯಷ್ಟು, 1 ಕಪ್ಪು ಹೆಸರು ಬೇಳೆ ಇದೆ, 1 ಕಪ್ಪು ಹೆಸರು ಬೇಳೆಗೆ 1 ಕಪ್ಪು ತುಪ್ಪ ಬೇಕಾಗುತ್ತೆ ಟೋಟಲಿ. ಅದರಲ್ಲಿ 2 ಚಮಚೆ ತುಪ್ಪನ ನಾನು ನೋಡಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಅದು ನಾವು ಆಮೇಲೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆದ ಕಾರಣ ನಾವು ಸ್ವಲ್ಪ ನೆನೆಯೋದೆಲ್ಲ ತುಂಬ ಈಸಿಯಾಗಿ ಮಾಡುವಂಥ ವೇ ನಾನು ತೋರಿಸ್ತಾ ಇರುವಂಥದ್ದು. ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನಮಗೆ, ಜಾಸ್ತಿ ಏನು ಹುರಿಯೋದೇನು ಬೇಕಾಗಲ್ಲ. ತಣ್ಣಗಾದ ನಂತರ ಆನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅದನ್ನ. ಏನು ಗೊತ್ತಾ, ಒಂದು ಚಿಕ್ಕ ಫ್ಲೇಮಲ್ಲಿ, ನಂದು ಆ್ಯಕ್ಚುಲಿ ಟ್ರೈಪ್ಲೇ ಬಾಣಲಿ ಆದ ಕಾರಣ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರಿಬೇಕಾಗತ್ತೆ. ನಿನ್ನೆ ಮತ್ತು ಮೊನ್ನೆ ವೀಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನನಗೆ ಸ್ವಲ್ಪ ಎಮರ್ಜೆನ್ಸಿ ಅಂತ ಕಂಡ ಕಾರಣ ಆ ಕಡೆ ನಾನು ಆ ವಿಡಿಯೋಗಳಿಗೆ ವಾಯ್ಸ್ ಓವರ್ ಮಾಡಬೇಕಾಯಿತು. ಸಾರಿ, ತುಂಬ ಜನರಿಗೆ ಬೇಜಾರಾಗಿದೆ. ನೋಡಿ, ಈ ಥರ ಹುರ್ಕೋತಾ ಬನ್ನಿ. ನೋಡಿ, ಕಾಣ್ಬೋದು, ಇದು ಇಷ್ಟು ಬ್ರೌನ್ ಆದರೆ ಸಾಕು. ಜಸ್ಟ್ ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಲಿಕ್ಕೆ ಆಗುವಾಗ ಚೆಂದ ಪುಡಿ ಆಗಬೇಕು ಅಷ್ಟೇ. ಪುಡಿ ಅಂದರೆ ಏನು ಗೊತ್ತಾ, ಚಿಕ್ಕ ಮೀಡಿಯಮ್ ರವೆ ಇರುತ್ತಲ್ಲ, ಇಡ್ಲಿ ರವೆ, ಅಷ್ಟು ಪುಡಿ ಆದರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಾಯಿಗೆ ಸಿಕ್ಕಿ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾರ್ತ್ ಇಂಡಿಯಾದಲ್ಲೆಲ್ಲ ಈ ಪ್ರತಿ ಫಂಕ್ಷನ್ಗೆ ಈ ಹೆಸರು ಬೇಳೆ ಹಲ್ವನ ಮಾಡ್ತಾರಂತೆ. ಮೂಂಗ್ ದಾಲ್ ಕಿ ಹಲ್ವಾ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ. ನೋಡಿ, ಎಷ್ಟು ತರಿ ಇದೆ ಅಂತ ನೀವು ನೋಡ್ಬೋದು. ನೋಡಿ, 1 ವಾಟಿಯಷ್ಟು ತುಪ್ಪ ನೋಡ್ಬೋದು ನೀವು ಇಲ್ಲಿ. ಅದು ಸ್ವಲ್ಪ ತೆಗೆದು ಆವಾಗ ಹಾಕ್ಕೊಂಡಿದ್ದೆ. ಈಗ ನೋಡಿ, ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ತುಪ್ಪ, ಕಂಪ್ಲೀಟ್ ಹಾಕೊಳ್ಳೋದು ಬೇಡ. ಈಗ ತರಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದರೆ ಹೆಸರು ಬೇಳೆ ಹಿಟ್ಟನ್ನು, ಅದನ್ನ ಸ್ವಲ್ಪ ನಾವು ಪುನೊಂದ್ಸಲ ಹುರ್ಕೋಬೇಕಾಗತ್ತೆ. ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಈ ಹುರಿಯೋಗಿಂತ ಮುಂಚೆ ಸ್ವಲ್ಪ ಬಾಯಿಗೆ ಸಿಕ್ಕಬೇಕು, ಕುರುಕುರು ಅನ್ನೋ ಹಂಗೆ ಇದ್ದರೆ ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ಬೇಕು. ಏನು ಗೊತ್ತಾ, ಈ ಉಪ್ಪಿಟ್ಟು ರವೆ ಇರುತ್ತೆ ನೋಡಿ, ಉಪ್ಪಿಟ್ಟು ರವೆ, ಇಡ್ಲಿ ರವೆ ಅಂತ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ 2 ಚಮಚ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈ ದೊಡ್ಡ ರವೆನೇ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ನಡೆಯುತ್ತೆ. 2 ಚಮಚ ಅದು ಚೆಂದ ಹುರಿದ ನಂತರ ನಾವು ಈ ಪುಡಿ ಮಾಡಿಟ್ಟಿದ್ದನ್ನು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಈ ರವನ ಹುರಿದಿಟ್ಟಿದ್ದೆ, ಡ್ರೈ ರೋಸ್ಟ್ ಮಾಡಿಟ್ಟಿದ್ದೆ, ತುಪ್ಪದಲ್ಲಿ ಹಾಕಿ ಸ್ವಲ್ಪ ಇದು ಮಾಡ್ತೀನಿ. ಈ ಮಳೆಗಾಲಕ್ಕೆ ಸ್ವಲ್ಪ ಹುಳ ಬರೋದಕ್ಕೆ ಎಣ್ಣೆ ಅಥವಾ ಏನಾದರೂ ಜಿಡ್ಡು ಹಾಕದೆ ಹುರಿದಿಟ್ಟರೆ ಸರಿ, ಚೆನ್ನಾಗಿ ಬರುತ್ತೆ ಅದು ಬಾಳಿಕೆ. ನೋಡಿ, ಈಗ ಅದಕ್ಕೆ ಹೆಸರು ಬೇಳೆ ಹಿಟ್ಟು ಹಾಕ್ಕೊಳ್ಳೋಣ. ಹುರಿತಾ ಇರೋದು ಗೊತ್ತಾಗ್ತಿರ್ಬೋದು ನಿಮಗೆ. ಟೇಸ್ಟಿಯಲ್ಲಿ ಅಂದರೆ ಯಾರಿಗೂ ಯಾವುದ್ರ ಹಲ್ವಾ ಅಂತ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ತುಪ್ಪ ಕಡಿಮೆ ಅಂತ ಅನ್ನಿಸ್ತು, ಆವಾಗ ಹಾಕ್ಕೊಂಡು ನೀವು ಕಾಣ್ಬೋದು.
ಇದು ಏನು ಗೊತ್ತಾ, ನಿಮಗೆ ಹುರಿದು ಮೇಲೆ ಬರುವಂಗಾಗತ್ತೆ. ಅಷ್ಟೋ ತನಕ ಇದನ್ನ ಹುರಿಬೇಕು ನಾವು. ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ. ಈ ವ್ರತಕ್ಕೂ ಇದು ಬರುತ್ತೆ. ನಾನು ಈ ವಿಡಿಯೋನ ವ್ರತಕ್ಕಿಂತ ಮುಂಚೆ ಮಾಡಿರೋದ್ರಿಂದ ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿದೆ. ಅದನ್ನ ಸ್ಕಿಪ್ ಮಾಡಿದರೆ ಸರಿ. ಏಲಕ್ಕಿ ಲವಂಗ ಯಾವುದನ್ನು ಹಾಕದೆ ನಾವು ಇದನ್ನ ಮಾಡ್ಬೋದು. ಇದು ನೋಡಿ ತುಂಬ ಚೆಂದ ಹುರಿಬೇಕು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್. ಇದರಲ್ಲಿ ಹುರಿಯದೇ ಹೋದರೆ ಆ ಘಮ ನಮಗೆ ಬರೋದಿಲ್ಲ. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನ ಹುರ್ಕೊಳ್ಳಿ. ಒಂದು 10 ನಿಮಿಷ ತಾಗುತ್ತೆ. ಅಷ್ಟೊತ್ತಿಗೆ ಸ್ವಲ್ಪ ಹಾಲನ್ನೇ ಬಿಸಿಗಿಟ್ಕೊಳ್ಳೋಣ. ನೋಡಿ, ದೇವರಿಗಿಟ್ಟ ಹಾಲಿತ್ತು, ಅದನ್ನೇ ಸ್ವಲ್ಪ ಅದಕ್ಕೆ ಅಂದರೆ 1 ಕಪ್ಪು ಬೇಳೆಗೆ 2 ಕಪ್ಪಷ್ಟು ಹಾಲು ನೀರು ಮಾಡಿ, ಆನಂತರ ಅದಕ್ಕೆ 1-2 ಚಮಚೆಯಷ್ಟು ಕುದ್ದ ನಂತರ ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಆಮೇಲೆ ನೋಡಿ, ಇದು ಹುರಿತಾ ಇದೆ. ಇಲ್ಲಿ ಎಷ್ಟು ಬ್ರೌನ್ ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು. ಅದು ನೋಡಿ, ಈಗ ಅದಕ್ಕೆ ಒಂದು 2 ಚಮಚೆ 3 ಚಮಚೆ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಲಿನ ಟೇಸ್ಟು ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಇದಕ್ಕೆ ಈ ಮಿಕ್ಸರ್ಗೆ ಇದನ್ನ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ, ಸಿಡಿಯುತ್ತೆ ಅದು. ನೋಡಿ, ಆ ಕಲರ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಕೆಲವರು ಇದಕ್ಕೆ ಕೇಸರಿ ಹಾಕ್ಕೊಳ್ತಾರೆ. ಈ ವ್ರತಕ್ಕೆ ಕೇಸರಿ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಎಲ್ಲ ಬರೋದಿಲ್ಲ. ನೋಡಿ, ಇದಕ್ಕಿಂತ ಜಾಸ್ತಿ ಬೇಡ. ಸ್ವಲ್ಪ ನೀರು ಆವಿಯಾಗೋ ತನಕ ಕೈ ಆಡಿಸಿ, ಆನಂತರ ಸಕ್ಕರೆನ ಪುಡಿ ಮಾಡಿಕೊಂಡು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈ ಕಂಡೀಷನಲ್ಲಿ ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತಳ ಹಿಡಿಯೋದಕ್ಕೂ ಒಳ್ಳೆಯದಾಗತ್ತೆ. ಅದು ಎಣ್ಣೆ ಬಿಡಲಿಕ್ಕೆ ಅಂದರೆ ತುಪ್ಪ ವಾಪಸ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೋ ತನಕ ನಾವು ಇದನ್ನ ಹುರಿಬೇಕು. ಆನಂತರ ನಾವು ಸಕ್ಕರೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ತುಂಬ ಹೊತ್ತು ಮಗಚಬೇಕಾಗತ್ತೆ ನೀರು ಆವಿಯಾಗೋ ತನಕ. ಹಲ್ವ ಅಂತೂ ಅಲ್ಟಿಮೇಟ್ ಆಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ ನೀವು. ಯಾರೆಲ್ಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿದ್ರೆ ಅವರು ಕಮೆಂಟ್ಸಲ್ಲಿ ಹೇಳಿ. ಈ ಹುರಿಯೋದು ಪ್ರಕ್ರಿಯೆ ಉಂಟು ನೋಡಿ, ಇದರಲ್ಲಿ ತುಂಬ ಸ್ವಲ್ಪ ಲಾಂಗ್ ಅಂತ ಅನಿಸುತ್ತೆ ಬಾಕಿ ಕಂಪೇರ್ ಮಾಡಿದರೆ. ನಿಮಗೆ ಸೈಡಿಂದ ತುಪ್ಪ ಬರೋದು ಕಾಣಿಸುತ್ತೆ. ಅಷ್ಟು ತನಕ ನಾವು ಇದನ್ನ ಹುರಿಬೇಕು. ಅದು ತುಂಬ ಇಂಪಾರ್ಟೆಂಟು. ಸೈಡಲ್ಲಿ ಕಾಣ್ತಾ ಇರ್ಬೋದು ನೋಡಿ ನಿಮಗೆ ತುಪ್ಪ ಬರೋದೆಲ್ಲ. ಇನ್ನು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. ನಿಮಗೆ ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1.5 ಕಪ್ಪಷ್ಟು ಹಾಕ್ಕೊಳ್ಳಿ. 1.25-1.5 ಕಪ್ಪಷ್ಟು. ನಾರ್ಮಲ್ ಸಾಕು ಅನ್ನೋರು 1 ಕಪ್ಪಷ್ಟು ಹಾಕ್ಕೊಳ್ಳಿ. ಮತ್ತು ಕಡಿಮೆ ಸಾಕು 3/4 ಕಪ್ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ತುಪ್ಪ ಬಿಡ್ತಾ ಇರೋದು ಕಾಣ್ತಾ ಇರ್ಬೋದು ನಿಮಗೆ. ಈಗ ಸಕ್ಕರೆ ಹಾಕಬೇಕು ನಾವು. ಹಾಕಿ ಮತ್ತು ಮಗಚಬೇಕು. ನನ್ನ ಹತ್ರ ಆ ಪತಂಜಲಿಯವರದು ಆ ಸ್ವೀಟ್ ಮಾಡಲಿಕ್ಕೋಸ್ಕರನೇ ಒಂದು ಇದಿರುತ್ತೆ ನೋಡಿ, ಒಂದು ಸ್ವಲ್ಪ ಹಾಕ್ಕೊಂಡೆ ನಾನು. ಆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು. ಅದು ಏನು ಗೊತ್ತಾ, ತುಪ್ಪ ಅಥವಾ ಬೆಣ್ಣೆ ಮಿಕ್ಸ್ ಮಾಡಿ ಏನೋ ಮಾಡಿರ್ತಾರೆ, ದೇಸಿ ಖಾಂಡ್ ಅಂತೇನೋ ಹೇಳ್ತಾರೆ, ಅದನ್ನ ಹಾಕಿದ್ದೀನಿ ನಾನು. ಇಲ್ಲಾಂದರೆ ನೀವು ನಾರ್ಮಲ್ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ಳಿ. ಇಂದ ಕರಗೋದಕ್ಕೆ ಸುಮ್ಮನೆ ಟೈಮ್ ತಗೊಳುತ್ತೆ. ಇಲ್ಲಾಂದರೆ ಪುಡಿ ಮಾಡಿ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ ಅದು. ಎಷ್ಟು ಚೆನ್ನಾಗಿ ನೋಡ್ಬೋದು ನೀವು, ತರಿಯಾಗಿ ಬಂದಿದೆ ಅಂತ. ಆ ಹಾಲು ಹಾಕಿ ಬೇಯಿಸೋ ಕಾರಣ ಬೆಂದಿಲ್ಲ ಅಂತ ಅನ್ನೋ ಟೆನ್ಷನು ಬೇಡ.
ಯಾವುದೇ ಸ್ವೀಟಿಗೆ ಒಂದು ಚಿಟಿಕೆ ತುಪ್ಪ ಹಾಕ್ಕೋಬೇಕು, ಅದನ್ನ ಹಾಕ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ವೀಕಿಂದ ನಮ್ಮ ಅತ್ತೆದು ಮಾಸಿಕ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೀಕೆ ನಾಡಿದ್ಲಿಂದೇ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ವೀಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕಾದರೆ. ನೋಡಿ, ಇದಕ್ಕೆ ಇನ್ನು ಲವಂಗದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ವ್ರತಕ್ಕಾದರೆ ಕೇಸರಿ, ಲವಂಗದ ಪುಡಿ, ದ್ರಾಕ್ಷಿ ಗೋಡಂಬಿ ಯಾವುದು ಬೇಡ. ನೋಡಿ, ಇದು ಆಯಿತು. ಇದು ಇನ್ನು ನೋಡಿ, ಒಂದು ಒಗ್ಗರಣೆ ಇದಕ್ಕೆ ಇಟ್ಟು ಪಾತ್ರೆಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ನೀವು ಕಾಣ್ಬೋದು. ಹಾಗೇ ಬಿಡ್ತು ಹಲ್ವಾ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತೇಳಿ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಚಾತುರ್ಮಾಸ್ಯ ವ್ರತದ ಅಡುಗೆಗಳನ್ನು ನಾನು ತುಂಬನೇ ಚಾನಲಲ್ಲಿ ಇದೆ. ಲಾಸ್ಟ್ ಇಯರ್ದು ಪ್ಲೇ ಲಿಸ್ಟಲ್ಲಿ ನೀವು ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ನೋಡಿದರೆ ವ್ರತದ ಅಡುಗೆ, ವ್ರತದ ಪ್ರಿಪರೇಷನ್ಸ್ ಎಲ್ಲನೂ ಇರುತ್ತೆ. ನೀವು ಅದನ್ನ ವಾಚ್ ಮಾಡ್ಬೋದು. ಬೇಕಾದಷ್ಟು ಅಡುಗೆಗಳು ಇದ್ದಾವೆ. ಈ ಈ ಸೀಸನಲ್ಲಿ ಕೂಡ ಹಾಕ್ತಾ ಬರ್ತೀನಿ, ನೋಡ್ಬೋದು. ಇದು ಚಾತುರ್ಮಾಸ್ಯದ ಅಡುಗೆ ಎಲ್ಲ ನೆನ್ಪಿಟ್ಕೊಳ್ಳಿ. ಚಾತುರ್ಮಾಸ್ಯಕ್ಕೆ ದ್ರಾಕ್ಷಿ ಗೋಡಂಬಿ ಬರೋದಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ದ್ರಾಕ್ಷಿ ಗೋಡಂಬಿ ಆಗಲಿ, ಲವಂಗ, ಏಲಕ್ಕಿ ಆಗಲಿ ಯಾವುದು ಬರೋದಿಲ್ಲ. ನೋಡಿ, ಹಾಗೇ ಬಿಡ್ತು. ಇಷ್ಟು ರವೆ ಆಗಿ ಬಂದಿದೆ, ನೋಡ್ಬೋದು. ಟೆಕ್ಸ್ಚರ್ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸ್ ಮಾಡಿ ಹೇಗೆ ಅನ್ನಿಸ್ತು ಹೇಳಿ. ಯಾರೆಲ್ಲ ಈ ಹಲ್ವನ ಮಾಡಿದ್ರ ಅವರು ಕಮೆಂಟ್ಸಲ್ಲಿ ಹೇಳಿ. ಇದು ಬರ್ಫಿ ಥರ ಬರೋದಿಲ್ಲ, ನೋಡಿ ಇದೇ ಥರ ಬರುವಂಥದ್ದು ಇದು. ನೋಡಿ ಎಷ್ಟು ರವೆಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.